ಭ್ರಷ್ಟಾಚಾರದಿಂದ ಕರ್ನಾಟಕವನ್ನು ಮುಕ್ತಗೊಳಿಸಬೇಕು, ಸ್ವಚ್ಛ ರಾಜಕೀಯಕ್ಕಾಗಿ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. ಡಿವೈಎಸ್ಪಿ ಗಣಪತಿ ಸಾವು ಪ್ರಕರಣ ಹಾಗೂ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಗೆ ನ್ಯಾಯ ದೊರಕಿಸಬೇಕೆಂಬ ಉದ್ದೇಶದಿಂದ ಕರ್ನಾಟಕದಾದ್ಯಂತ ಸೈಕಲ್ ಮೂಲಕ ಜಾಗೃತಿ ಮೂಡಿಸಲು ಇಂಜಿನಿಯರಿಂಗ್ ವಿದ್ಯಾರ್ಥಿ ಮುಂದಾಗಿದ್ದಾರೆ. ಇವರ ಹೆಸರು ಅಖಿಲ್. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ನಿವಾಸಿ. ಮೈಸೂರಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿರುವ ಇವರು ಸೈಕಲ್ ಮೂಲಕ ಜನಜಾಗೃತಿ ಮೂಡಿಸುತ್ತಿದ್ದಾರೆ. ರಾಜ್ಯದಲ್ಲಿರುವ ಭ್ರಷ್ಟಾಚಾರ, ಸ್ವಚ್ಛ ರಾಜಕೀಯ ಹಾಗೂ ಡಿವೈಎಫ್ಐ ಗಣಪತಿ ಸಾವು ಪ್ರಕರಣ ಮತ್ತು ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಗೆ ನ್ಯಾಯ ದೊರಕಿಸುವ ಸಲುವಾಗಿ ಸೈಕಲ್ ಮೂಲಕ ಅಭಿಯಾನವನ್ನ ನಡೆಸುತ್ತಿದ್ದಾರೆ. ಮೈಸೂರಿನಿಂದ ಆರಂಭಿಸಿದ ಇವರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿದ್ದಾರೆ. ಪರಂಗಿಪೇಟೆ ಮೂಲಕ ಮಂಗಳೂರಿಗೆ ಆಗಮಿಸಿದ ಅವರು ಉಡುಪಿ ಮಾರ್ಗವಾಗಿ ಸಂಚರಿಸುತ್ತಿದ್ದಾರೆ. ಜನವರಿ 12ರಂದು ಸೈಕಲ್ ಮೂಲಕ ಜಾಗೃತಿ ಆರಂಭಿಸಿದ ಇವರು ರಾಜ್ಯದ ವಿವಿಧ ಜಿಲ್ಲೆಗೆ ಭೇಟಿ ನೀಡಲಿದ್ದು, ಯುವ ಸಂಘಟಕರ ನೇತೃತ್ವದ ಮೂಲಕ ಜಾಗೃತಿ ಮೂಡಿಸಲು ಮುಂದಾಗುತ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಉತ್ತಮ ವ್ಯಕ್ತಿಯ ಆಯ್ಕೆ ಹಾಗೂ ಭ್ರಷ್ಟಾಚಾರದಿಂದ ಕರ್ನಾಟಕವನ್ನ ಮುಕ್ತಗೊಳಿಸಬೇಕೆಂಬ ಸದುದ್ದೇಶದಿಂದ 7877778850 ನಂಬರ್ಗೆ ಮಿಸ್ಡ್ ಕಾಲ್ ಅಭಿಯಾನವನ್ನ ನಡೆಸಲು ಮುಂದಾಗಿದ್ದಾರೆ. 3000 ಕಿಲೋಮೀಟರ್ ಆಸ್ ಅ ರೆಸ್ಪೆಕ್ಟ್ for two personalities, that is DYSP Ganapati and journalist Gauri Lankesh. ಇವರಿಬ್ಬರ ಪರ್ಸ್ನಾಲಿಟೀಸ್ಗೆ ಒಂದು ರೆಸ್ಪೆಕ್ಟ್ ಅಂತ ಹೇಳಿ ನಾನು 3000 ಕಿಲೋಮೀಟರ್ ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟ್ಸನ್ನು ಕವರ್ ಮಾಡಲಿಕ್ಕೆ ಜಾನ್ವರಿ 12th ನ್ಯಾಷನಲ್ ಯೂತ್ ಡೇ ದಿನ ಹೊರಟಿದ್ದೇನೆ. ಇದರ ಜೊತೆ ಏನು ಕರ್ನಾಟಕದ ಜನರಿಂದ ಏನು ನಾನು ರಿಕ್ವೆಸ್ಟ್ ಮಾಡ್ತೇನೆ ಅಂದರೆ, ಕ್ಲೀನ್ ಪೊಲಿಟಿಕ್ಸ್ಗೆ ಮುಂದೆ ಬನ್ನಿ, ಕರಪ್ಷನ್ ಫ್ರೀ ಕರ್ನಾಟಕಕ್ಕೆ ಸಪೋರ್ಟ್ ಮಾಡಿ ಅಂತ. ಸೊ ನಮ್ಮದೊಂದು ಮಿಸ್ ಕಾಲ್ ಕ್ಯಾಂಪೇನ್ ಇದೆ. ಮಿಸ್ ಕಾಲ್ ಕ್ಯಾಂಪೇನ್ ನಂಬರ್ ಈಸ್ 7877778850. ಸೊ ಇದನ್ನು ಒಂದು 3.5 ಕೋಟಿ ವೋಟರ್ಸ್ ಇದ್ದಾರೆ. ಸೊ ಆ 3.5 ಕೋಟಿ ವೋಟರ್ಸಲ್ಲಿ ಎಷ್ಟು ಜನ ಕ್ಲೀನ್ ಪಾಲಿಟಿಕ್ಸ್ಗೆ ವೋಟ್ ಮಾಡಲಿಕ್ಕೆ ತಯಾರಿದ್ದಾರೆ ಅಂತ ಈ ಮಿಸ್ ಕಾಲ್ ಕ್ಯಾಂಪೇನ್ ಮೂಲಕ ನಾವು ಗೊತ್ತು ಮಾಡಲಿಕ್ಕೆ ಒಂದು ಸರ್ವೆ ಮೂಲಕ ಇದನ್ನು ಲಾಂಚ್ ಮಾಡಿದ್ದೇವೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.